ಬರ್ತಾರೆ ಗೊತ್ತುಗೋ ಲಕ್ಷ್ಮಣ ಕೆರೆ ಪದವು ಕನ್ನಡಕ್ಕಾಗಿ. ನಮಸ್ತೆ ಎಲ್ರಿಗೂ, ನಾನು ಸಹನಾ ಕುಂದರ್ ಸೂಡ ಮಾತಾಡ್ತಾ ಇದ್ದೇನೆ. ಇವತ್ತು ನಾವು ಮಾತಾಡುವಂತಹ ವಿಷಯ ತುಳುನಾಡಿನ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿರುವ ಒಂದು ಜಾನಪದ ಕ್ರೀಡೆ, ಅದು ಕಂಬಳ. ವ್ಯವಸಾಯಕ್ಕೆ ಬಳಸ್ತಾ ಇದ್ದಂತಹ ಕೋಣಗಳನ್ನೇ ಬಳಸಿಕೊಂಡು ನಡೀತಾ ಇದ್ದ ಈ ಕಂಬಳ ಇವತ್ತು ಕಂಬಳಕ್ಕಾಗಿಯೇ ಕೋಣಗಳನ್ನು ಸಾಕುವ ತನಕ ಬೆಳೆದು ನಿಂತಿದೆ. 16-17 ಶತಮಾನಗಳ ಇತಿಹಾಸ ಇರುವಂತಹ ಕಂಬಳದ ಬಗ್ಗೆ ಇವತ್ತು ನಾವೆಲ್ಲ ತಿಳಿಯೋಣ. ಅನೇಕ ಮಂದಿಗೆ ಪ್ರಶ್ನೆಗಳು ಇರಬಹುದೋ ಏನೋ, ಅದೇನದು ಕಂಬಳ? 2014ರಲ್ಲಿ ಜಲ್ಲಿಕಟ್ಟು ಮತ್ತು ಕಂಬಳ ಎರಡು ಕೂಡ ಬ್ಯಾನ್ ಆಗ್ತದೆ. ಆಗ ಕಂಬಳದ ಬಗ್ಗೆ ಬಹಳಷ್ಟು ಮಂದಿ ಮಾತಾಡ್ತಾರೆ. ಕೋಣಗಳಿಗೆ ಸರಿಯಾಗಿ ಹೊಡೆದು ಅವುಗಳನ್ನು ಸ್ಪೀಡ್ ಆಗಿ ಓಡಿಸ್ತಾರಲ್ಲ, ಹಾಗಾದ್ರೆ ಹಿಂಸೆಯಿಂದ ಕೂಡಿರ್ತದ ಕಂಬಳ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಈ ದಿನ ನಾವು ಕಂಬಳದಲ್ಲಿ ಇರುವಂತಹ ಕೋಣಗಳನ್ನ ಎಷ್ಟು ಚೆನ್ನಾಗಿ ಸಾಕ್ತಾರೆ, ಅವುಗಳ ಹಿಂದಿರುವಂತಹ ಪರಿಶ್ರಮ ಎಷ್ಟು, ಇಲ್ಲಿ ತನಕ ಇದ್ದಂತಹ ಕೋಣಗಳ ಯಜಮಾನರು ಯಾರೆಲ್ಲ, ಅವುಗಳನ್ನ ಓಡಿಸಿದವರು ಯಾರೆಲ್ಲ, ಅವರ ಸಾಧನೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನೀವೆಲ್ಲ ಟಿವಿಗಳಲ್ಲಿ ಮೊಬೈಲ್ಗಳಲ್ಲೆಲ್ಲ ಈ ಕಂಬಳವನ್ನ ನೋಡಿರ್ತೀರಿ. ನಿಮ್ಗೆಲ್ಲ ಇದೊಂದು ಕೇವಲ ಕ್ರೀಡೆ ಅಂತ ಎನಿಸಬಹುದೋ ಏನೋ, ಆದ್ರೆ ಮನಸ್ಸಿಂದ ನಾವೆಲ್ಲ ಇಷ್ಟಪಟ್ಟು ನೋಡುವಂತಹ ಮತ್ತು ನಾವೆಲ್ಲ ಮೆಚ್ಚುವಂತಹ ಒಂದು ಜಾನಪದ ಕ್ರೀಡೆ ಇದ್ರೆ ಅದು ಕಂಬಳ. ನವೆಂಬರ್ನಿಂದ ಮಾರ್ಚ್ ತನಕ ಇಡೀ ತುಳುವನಾಡಿನಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಇದೊಂದು ಹಬ್ಬವೇ ಸರಿ, ಉತ್ಸವವೇ ಸರಿ. ನಿಮ್ಗೆ ಗೊತ್ತಾ ಇಲ್ಲಿ ಕೋಣಗಳನ್ನ ಎಷ್ಟು ಪ್ರೀತಿಯಿಂದ ಒಬ್ಬ ಯಜಮಾನ ಸಾಕ್ತಾನೆ ಅಂತ? ನಾವು ಮನೆಯಲ್ಲೆಲ್ಲ ಮಗುವನ್ನ ಎಷ್ಟು ಪ್ರೀತಿಯಿಂದ ಮುದ್ದು ಮಾಡಿ ಸಾಕ್ತೇವೋ ಅಷ್ಟೇ ಪ್ರೀತಿ, ಅಷ್ಟೇ ಮುದ್ದುತನವನ್ನ ಕೋಣದ ಯಜಮಾನ ತನ್ನ ಕೋಣಗಳಿಗೆ ಕೊಡ್ತಾನೆ. ಆ ಕೋಣಗಳಿಗೆ ಹುಷಾರಿಲ್ಲ ಅಥವಾ ಕೋಣಗಳಿಗೆ ಏನಾದರೂ ಕೂಡೋದಿಲ್ಲ ಅಂದಾಗಲೆಲ್ಲ ಬಹಳಷ್ಟು ಚಿಂತಿಸೋದು ಒಬ್ಬ ಕೋಣದ ಯಜಮಾನ. ತನ್ನ ಕುಟುಂಬದ ಸದಸ್ಯನೇನೋ ಅನ್ನುವಷ್ಟು ಪ್ರೀತಿ ಆ ಕೋಣದ ಯಜಮಾನನಿಗೆ ಕೋಣದ ಮೇಲೆ ಇರ್ತದೆ. ಅದನ್ನ ಸಾಕ್ಲಿಕ್ಕಂತಾನೆ ಅದೆಷ್ಟೋ ಜನ ಕೆಲಸದವರು ಕೂಡ ಇರ್ತಾರೆ. ಲಕ್ಷಾಂತರ ರೂಪಾಯಿ ಖರ್ಚನ್ನ ಮಾಡಿ ಸ್ವಿಮ್ಮಿಂಗ್ ಪೂಲ್ಗಳನ್ನ ಕೇವಲ ಕೋಣಗಳಿಗೋಸ್ಕರನೇ ಮಾಡಿರ್ತಾರೆ ಅಂದ್ರೆ ನೀವು ನಂಬ್ತೀರಾ? ಎಸಿಗಳನ್ನ ಹಾಕಿ ಬಹಳಷ್ಟು ಯೋಜಿತ ಕೊಟ್ಟಿಗೆಗಳನ್ನ ಕೋಣಗಳಿಗೋಸ್ಕರನೇ ಇಲ್ಲಿ ನಿರ್ಮಿಸಿರ್ತಾರೆ. ಬಹಳಷ್ಟು ವಿಚಿತ್ರ ನೋಡಿ, ಚಿಕ್ಕದಿರುವಂತಹ ಕೋಣಗಳನ್ನೆಲ್ಲ ನಾವಿಲ್ಲಿ ಕುಡು ಅಂತೇವೆ, ಅಂದ್ರೆ ಹುರುಳು. ಒಣ ತೆಂಗಿನಕಾಯಿಗಳನ್ನ ಅದರ ಜೊತೆಗೆ ತೆಂಗಿನಕಾಯಿ ಎಣ್ಣೆಯನ್ನ ಕೊಟ್ಟು ಸಮೃದ್ಧವಾಗಿ ಕೋಣಗಳನ್ನ ಕಂಬಳಕ್ಕೋಸ್ಕರ ತಯಾರು ಮಾಡ್ತಾರೆ. ಇಷ್ಟು ಚೆನ್ನಾಗಿ ಒಂದು ಕೋಣಗಳನ್ನ ಇಲ್ಲಿ ಯಜಮಾನ ಸಾಕ್ತಾನೆ. ಕೋಣದ ಯಜಮಾನ ಒಂದು ಜೋಡಿ ಕೋಣಕ್ಕೆ ದಿನಕ್ಕೆ 1,000 ರೂಪಾಯಿಗಳನ್ನ ಖರ್ಚು ಮಾಡ್ತಾನೆ. ಅಂದ್ರೆ ವರ್ಷಕ್ಕೆ ಒಂದು ಜೋಡಿ ಕೋಣಕ್ಕೆ ಬರೋಬ್ಬರಿ 3,65,000 ರೂಪಾಯಿ ಕೋಣದ ಯಜಮಾನ ಖರ್ಚು ಮಾಡ್ತಾನೆ. ಈ ಕುದಿಯ ದಿನ ಕಂಡೆಲ್ದ ಅಡ್ಯ ಅನ್ನುವ ತಿಂಡಿಯನ್ನ ಕೂಡ ಮಾಡಿ ತಿಂತಾರೆ. ಒಂದೇ ಟ್ರ್ಯಾಕ್ ನಲ್ಲಿ ಬಹಳಷ್ಟು ಹಿಂದೆ ಕಂಬಳದ ಕೋಣಗಳನ್ನ ಓಡಿಸ್ತಾ ಇದ್ರು. ಸರಿ ಸುಮಾರು ಒಂದು 50 ವರ್ಷಗಳಿಂದ 2 ಟ್ರ್ಯಾಕ್ಗಳಲ್ಲಿ ಕಂಬಳದ ಕೋಣಗಳನ್ನ ಓಡಿಸ್ತಾರೆ. ಈ ತುಳುವನಾಡಿನಲ್ಲಿ ನಾವು ಮನುಷ್ಯರನ್ನ ಎಷ್ಟು ಗೌರವಿಸ್ತೇವೋ ಅಷ್ಟೇ ಪ್ರಾಮುಖ್ಯತೆಯನ್ನ ನಾವು ಕೋಣಗಳಿಗೂ ಕೊಡ್ತೇವೆ. ಕೋಣಗಳನ್ನು ಅಷ್ಟೇ ಗೌರವಿಸ್ತೇವೆ ಕೂಡ. ಕೋಣಗಳನ್ನ ಬಹಳಷ್ಟು ಚೆನ್ನಾಗಿ ಶೃಂಗಾರ ಮಾಡಿ ಕೊಂಬು ವಾದ್ಯದ ಮೂಲಕ ಅವುಗಳನ್ನ ನಾವು ಕಂಬಳದ ಕರೆಗೆ ಕರೆದುಕೊಂಡು ಬರುವಂತಹ ಪದ್ಧತಿ ಕಂಬಳದ ದಿನ ನಡೀತದೆ. ಈ ಕೋಣಗಳನ್ನ ಓಟಕ್ಕೆ ಓಡಿಸುವಂತಹ ನಿಲ್ಲುವ ಸ್ಥಳವನ್ನು ನಾವು ತುಳುವಿನಲ್ಲಿ ಗಂತ್ ಅಂತ ಹೇಳ್ತೇವೆ. ಆ ಕೋಣಗಳು ವೇಗವಾಗಿ ಓಡಿ ಕೊನೆಗೆ ತಲುಪುವಂತಹ ಜಾಗವನ್ನ ನಾವು ತುಳುವಿನಲ್ಲಿ ಮಂಜೊಟ್ಟು ಅಂತ ಕರಿತೇವೆ. ಕಂಬಳದ ಕೋಣಗಳ ಓಟಗಳು 4 ಬಗೆಗಳಲ್ಲಿ ನಡೀತದೆ. ಅದರಲ್ಲಿ ಮೊದಲನೇದು ನಾವು ತುಳುವಲ್ಲಿ ಅದನ್ನ ನಾವ್ಯರ್ಧ ಎರ್ಲು ಅಂತ ಕರಿತೇವೆ, ಅರ್ಥಾತ್ ಕನ್ನಡದಲ್ಲಿ ನೇಗಿಲ ಕೋಣ ಅಂತ ಕರೀತಾರೆ. ಇದರಲ್ಲಿ ನಾವು ತುಳುವಲ್ಲಿ ಎಲ್ಯ ಮತ್ತು ಮಲ್ಲ ಅಂತ ಹೇಳ್ತೇವೆ, ಹಿರಿಯ ಮತ್ತು ಕಿರಿಯ ವಿಭಾಗ. ನಾವ್ಯರ್ಧ ಎರ್ಲು ಐಟೆ ಮಲ್ಲ ವಿಭಾಗ, ಐಟೆ ಎಲ್ಯ ವಿಭಾಗ ಅಂತ. ಇನ್ನೊಂದು ಎರಡನೇದು ಬಲ್ಲದ ಎರ್ಲು, ಅಂದ್ರೆ ಕನ್ನಡದಲ್ಲಿ ನಾವು ಅದನ್ನ ಹಗ್ಗದ ಕೋಣ ಅಂತ ಕರಿತೇವೆ. ಅದರಲ್ಲಿ ಕೂಡ ಕಿರಿಯ ಮತ್ತು ಹಿರಿಯ ಅನ್ನುವ ವಿಭಾಗಗಳು ಇರ್ತದೆ. ಮೂರನೇದು ಅಡ್ಡಪಲೈ, ಅಂದ್ರೆ ಅಡ್ಡ ಹಲಗೆಯ ಮೇಲೆ ಓಡಿಸುವಂತಹ ಕೋಣದ ವಿಧಾನ. ಇನ್ನು 4ನೇಯದ್ದು ಕನಪಲೈ. ಈ 7.5 ಫೀಟ್ನ ಕೋಲುಗಳನ್ನ ಏನು ಇಟ್ಟಿರ್ತಾರೋ ಅದರಲ್ಲಿ ಕಟ್ಟಿದಂತಹ ಈ ನಿಶಾನೆಗೆ ಈ ಸ್ಪೀಡ್ ಆಗಿ ಓಡುವಂತಹ ಕೋಣದ ಕೆಸರುಗಳು ಚೆಲ್ಬೇಕು. ಅದು ಎಷ್ಟು ಎತ್ತರಕ್ಕೆ ಹೋಗ್ತದೋ ಅವರಿಗೆ ಕೊಡುವಂತ ಒಂದು ಬಹುಮಾನ ಕನಪಲೈ. ಅಂದ್ರೆ ಕನ ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಅದನ್ನ ರೌಂಡ್ ವುಡ್ ಪ್ಲೇ ಅಂತ ಕರಿತೇವೆ. ಕಂಬಳ ಕ್ಷೇತ್ರದಲ್ಲಿ ಕೋಣಗಳಿಗೆ ಎಷ್ಟು ಗೌರವವಿದೆಯೋ ಅಷ್ಟೇ ಗೌರವ ಕೋಣದ ಯಜಮಾನನಿಗೂ ಇದೆ. ಉದಾಹರಣೆಗೆ ತುಳುವನಾಡಿನಲ್ಲಿ ಕರಿಂಚೆ ವಿಶ್ವೇಶ್ವರನ ಒಂಜನೇ ನಂಬರ್ದ ಇರ್ಲು ಅಂದಾಗಲೆಲ್ಲ ತುಳುವರ ಕಿವಿ ನೆಟ್ಟಗಾಗೋದಿದೆ. ಅಷ್ಟು ಮರ್ಯಾದೆ ಒಬ್ಬ ಕೋಣದ ಯಜಮಾನನಿಗೆ. ನಾನು ನನಗೆ ಗೊತ್ತಿದ್ದಷ್ಟು ಕೋಣದ ಯಜಮಾನರನ್ನ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ.
ಮುಲ್ಕಿ ಪೈಯೊಟ್ಟು ಸದಾಶಿವ ಸಾಲಿಯಂಡ್ರು, ಕರಿಂಜೆ ವಿನುವಿಶಾನ್ ಶೆಟ್ರು, ಕೊಳಚೂರು ಕೊಂಡೆಟ್ಟು ಸುಕುಮಾರ್ ಶೆಟ್ರು, ಬೋಳದ ಗುತ್ತು ಸತೀಶ್ ಶೆಟ್ರು, ಮಾಳ ಆನಂದ್ ನಿಲಯ ಶೇಖರೇ ಶೆಟ್ರು, ಕಂಕನಾಡಿ ರಾಮಪ್ಪ ಪೂಜಾರ್ಲು, ನಂದಳಿಕೆ ಶ್ರೀಕಾಂತ್ ಭಟ್ರು, ಎರ್ಮಾಲು ರೋಹಿತ್ ಹೆಗ್ಡೆ, ಸೂಡ ಹಳೆಮನೆ ರಾಜು ಶೆಟ್ರು, ಬೋಳಂತೂರು ಗಂಗಾಧರ ರೈಕುಲು, ಬಾರ್ಕೂರು ಶಾಂತರಾಮ್ ಶೆಟ್ರು, ಬೆಳುವಾಯ್ದ ಸದಾನಂದ್ ಶೆಟ್ರು, ನಕ್ರೆ ಮಹೋದರ ನಿವಾಸ ತುಕ್ರ ಬಂಡಾರ್ಲು, ಕೊಳಕ್ಕೆ ಇರುವತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾಂಡ್ರು, ರೆಂಜಾಳ ಕಾರ್ಯ ಸಂಜೀವ್ ಪೂಜಾರ್ಲು. ಹೀಗೆ ಅದೆಷ್ಟೋ ಮಂದಿ ಹೆಸರಾಂತ ಕೋಣದ ಯಜಮಾನರುಗಳು ಈ ತುಳುವ ನಾಡಿನಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನ ಹೊಂದಿದ್ದಾರೆ. ಕೋಣದ ಯಜಮಾನರಾಗಿ ಗುರುತಿಸಿಕೊಂಡಂತಹ ಅದೆಷ್ಟೋ ಯಜಮಾನರುಗಳು ಕೋಣಗಳನ್ನ ಓಡಿಸಿದಂತಹ ದಾಖಲೆಗಳು ಕೂಡ ತುಳುವ ನಾಡಿನ ಕಂಬಳದಲ್ಲಿದೆ. ನಾನು ಕೆಲವು ಓಟಗಾರನನ್ನ ಕೂಡ ಇಲ್ಲಿ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಹಿರಿಯ ಓಟಗಾರರಾಗಿ ಗುರುತಿಸಿಕೊಂಡಂತಹ ನನ್ನ ಮಾವ ದಿವಂಗತ ಶಂಕರ್ ಬೆಟ್ಟು ಶಂಕರ್ ಮಡಿವಾಳ್ರು, ರೆಂಜಾಳ ಪಂಜಾಳ ಸತೀಶ್ ಶೆಟ್ರು, ಕೊಳಕ್ಕೆ ಇರುವತ್ತೂರು ಆನಂದ್, ನಕ್ರೆ ಜಯಕರ್ ಮಡಿವಾಳ್ರು, ನಾರವಿ ಯುವರಾಜ್ ಜೈನ್ರು, ಕಂಬಳ ಕ್ಷೇತ್ರದಲ್ಲಿ ದಾಖಲೆಯನ್ನು ಸೃಷ್ಟಿಸಿದಂತಹ ಶ್ರೀನಿವಾಸ್ ಗೌಡ, ನಿಶಾಂತ್ ಶೆಟ್ಟಿ, ಜಯಂತ್ ಶೆಟ್ಟಿ, ವಂದಿತ್ ಶೆಟ್ಟಿ, ಉಜಿರೆ ಹೊಸಮನೆ, ಸ್ಪಂದನ್ ಶೆಟ್ಟಿ, ಪಲಿಮಾರು ದೇವೇಂದ್ರ ಕೋಟ್ಯಾನ್, ಶಿರುವ ವಿಶ್ವನಾಥ್, ವೀರಕಂಬ ಜಯಂತ್ ಶೆಟ್ಟಿ, ಅಳದಂಗಡಿ ರವಿಕುಮಾರ್, ಹೀಗೆ ಅದೆಷ್ಟೋ ಮಂದಿ ಹೆಸರಾಂತ ಓಟಗಾರರು ಇವತ್ತಿಗೂ ಕಂಬಳ ಕ್ಷೇತ್ರದಲ್ಲಿ ಅನೇಕ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಅನೇಕ ಕಡೆಗಳಲ್ಲಿ ಇವತ್ತಿಗೂ ಚಲನಚಿತ್ರಗಳಲ್ಲಿ ಅಭಿನಯಿಸುವಂತಹ ಅದೆಷ್ಟೋ ಹೀರೋಗಳನ್ನ ನಮ್ಮೆಲ್ಲರ ಹೀರೋ ಅವ, ನಾನವನ ಅಭಿಮಾನಿ ಅಂತ ಹೇಳಿ ತಿರುಗುವಂತಹ ಎಲ್ಲ ಜನರ ನಡುವೆ ಇಲ್ಲಿ ತುಳುನಾಡಿನಲ್ಲಿ ಕೋಣಗಳಿಗೆ ಅದೆಷ್ಟು ಅಭಿಮಾನಿಗಳಿದ್ದಾರೆ ನಿಮ್ಗೆ ಗೊತ್ತಾ? ಇಲ್ಲಿ ಕೋಣಗಳ ಹೀರೋ, ಅವುಗಳನ್ನು ಬಹಳಷ್ಟು ಪ್ರೀತಿಸುವಂತಹ ಅಭಿಮಾನಿಗಳು ಇಲ್ಲಿದ್ದಾರೆ. ಅಭಿಮಾನಿ ಬಳಗವನ್ನ ಮೊದಲು ಕಟ್ಟಿಸಿಕೊಂಡಂತಹ ಕೋಣ ಇದ್ರೆ ಅದು ಮುಖೇಶ. ಅವನನ್ನ ನಾವು ಬಹಳ ಪ್ರೀತಿಯಿಂದ ಕಾರ್ಕಳದ ಮುತ್ತು ಅಂತ ಕರಿತೇವೆ. ಅವನು ವೇಗವಾಗಿ ಮಂಜೊಟ್ಟು ತಲುಪಿದ ನಂತರ ಅವನ ಆ ವಿಜಯೋತ್ಸವವನ್ನ ಆಚರಿಸಲಿಕ್ಕೆ 1000ಕ್ಕೂ ಹೆಚ್ಚು ಅವನ ಅಭಿಮಾನಿಗಳು ಮಂಜೊಟ್ಟಿನಿಂದ ನೀರಿನ ಟ್ಯಾಂಕಿವರೆಗೂ ಅವನ ಜೊತೆ ನಡ್ಕೊಂಡು ಹೋಗ್ತಾರೆ ಅಂದ್ರೆ ಅವನ ಅಭಿಮಾನಕ್ಕೆ ಹಿಡಿದ ಕೈಗನ್ನಡಿಯದು. 100 ಮೆಡಲ್ಗಳನ್ನ ಪಡ್ಕೊಂಡಂತಹ ಮುಖೇಶ ಇವತ್ತಿಗೂ ಎಲ್ಲರ ಹೃದಯದಲ್ಲಿ ಅಜರಾಮರ. ಅವನನ್ನು ಬಹಳಷ್ಟು ಪ್ರೀತಿಸುವಂತಹ ಅಭಿಮಾನಿಗಳು ತುಳುವ ನಾಡಿನಲ್ಲಿ ಕಂಡು ಬರ್ತಾರೆ. 1 ವರ್ಷಕ್ಕೆ 13 ಜನ ಅವನನ್ನ ಓಡಿಸಿ ಅನೇಕ ಮೆಡಲ್ಗಳನ್ನ ಪಡ್ಕೊಂಡಂತಹ ದಾಖಲೆ ಇದ್ರೆ ಅದು ಕಾರ್ಕಳದ ಮುತ್ತು ಮುಖೇಶನಿಗೆ. ಇನ್ನು ಬಹಳಷ್ಟು ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವ ಮತ್ತೊಂದು ಕೋಣ ಅಂದ್ರೆ ಅದು ನಂದಳಿಕೆ ಶ್ರೀಕಾಂತ್ ಭಟ್ ಹತ್ರ ಇರುವ ಪಾಂಡು. ಪಾಂಡುವನ್ನ ಬಹಳಷ್ಟು ಮಂದಿ ಬಹಳ ಹೆಚ್ಚಾಗಿ ಪ್ರೀತಿಸ್ತಾರೆ. ಚೆನ್ನ ಅನ್ನುವ ಕೋಣವನ್ನ ಕಂಬಳ ಕ್ಷೇತ್ರದಲ್ಲಿ ವಿರಾಟ್ ಕೊಹ್ಲಿ ಅಂತ ಕರೀತಾರೆ. ಆ ಚೆನ್ನನನ್ನ ಬಿಟ್ರೆ ಈಗ ಹೆಸರಿರೋದು ಅದು ಪಾಂಡುಗೆ. ಪಾಂಡು ಕಂಬಳ ಕ್ಷೇತ್ರದ ವಿರಾಟ್ ಕೊಹ್ಲಿ. ಪುತ್ತೂರು ಕಂಬಳ ಆಂಡ ಅವು ಪಾಂಡುಗೆ ಮೆಡಲ್ ಅನ್ನುವ ಹೆಸರುಂಟು. ಪುತ್ತೂರಲ್ಲಿ ನಡೆಯುವಂತಹ ಕಂಬಳದಲ್ಲಿ ಸೀರೀಸ್ ನಲ್ಲಿ ಮೆಡಲ್ಗಳನ್ನ ಮಾಡಿದಂತಹ ಕೋಣ ಇದ್ರೆ ಅದು ಪಾಂಡು. ಆ ಪಾಂಡುವನ್ನ ಬಹಳಷ್ಟು ಪ್ರೀತಿಸುವ ಒಬ್ಬ ಓಟಗಾರ ನಕ್ರೆ ಜಯಕರ್ ಮಡಿವಾಳ. ಈ ಕಂಬಳದಲ್ಲಿ ಕರೆಯಲ್ಲಿ ಓಡುವಾಗ ಪಾಂಡು ಅಂತ 1 ಸಲ ನಕ್ರೆ ಜಯಕರ್ ಮಡಿವಾಳ ಕರೆಯುವ ಆ ಧ್ವನಿಯನ್ನ ಕೇಳಲಿಕ್ಕೆ ಅದೆಷ್ಟೋ ಅಭಿಮಾನಿಗಳು ಇವತ್ತಿಗೂ ಕಾದು ಕೂತಿರ್ತಾರೆ. 1 ಸಲ ಅವರು ಪಾಂಡು ಅಂದಾಗಲೆಲ್ಲ ಮಂಜೊಟ್ಟಿಗೆ ಅಷ್ಟೇ ವೇಗವಾಗಿ ಓಡುವ ಒಂದು ಕೋಣ ಇದ್ರೆ ಅದು ಪಾಂಡು. ಇನ್ನೊಂದು ಅಧಿಕ ಅಭಿಮಾನಿಗಳನ್ನ ಹೊಂದಿರುವಂತಹ ಕೋಣ ನಾನು ಆಗ್ಲೇ ಹೇಳಿದ ಹಾಗೆ ಚೆನ್ನನನ್ನ ಬಹಳ ಪ್ರೀತಿಯಿಂದ ಕಂಬಳ ಕ್ಷೇತ್ರದ ವಿರಾಟ್ ಕೊಹ್ಲಿ ಅಂತಾನೆ ಕರೀತಾರೆ. ಬಾರ್ಕೂರು ಶಾಂತರಾಮ್ ಶೆಟ್ರಿಂದ ಕೊಳಚೂರು ಕೊಂಡೆಟ್ಟು ಸುಕುಮಾರ್ ಶೆಟ್ರು ಚೆನ್ನನನ್ನ ಖರೀದಿಸ್ತಾರೆ. ಪಲಿಮಾರು ದೇವೇಂದ್ರ ಕೋಟ್ಯಾನ್ ಕೂಡ ಇವರನ್ನ ಓಡಿಸಿದಂತಹ ಒಬ್ಬ ಓಟಗಾರ. ಚೆನ್ನ 150ಕ್ಕೂ ಹೆಚ್ಚು ಮೆಡಲ್ಗಳನ್ನ ತನ್ನ ಪಾಲಾಗಿಸಿದ್ದಾನೆ. ಅವನಿಗೂ ಸಾಕಷ್ಟು ಅಭಿಮಾನಿಗಳು ವಿಶ್ವಾದ್ಯಂತ ಇದ್ದಾರೆ. ಅಭಿಮಾನಿಗಳನ್ನ ಹೊಂದಿರುವ ಮತ್ತೊಂದು ಕೋಣ ಇದ್ರೆ ಅದು ಬೆಸ್ಟ್ ಫಿನಿಷರ್ ಧೋನಿ ಅಂತಾನೆ ಕರೆಯಲ್ಪಡುವಂತಹ ತಾಟೆ. ಹೌದು, ತಾಟೆಯನ್ನ ನಮ್ಮ ಕಂಬಳ ಕ್ಷೇತ್ರದ ಧೋನಿ ಅಟ್ ದ ಬೆಸ್ಟ್ ಫಿನಿಷರ್ ಅಂತಾನೆ ಕರೀತಾರೆ. ಅವನ ಫಿನಿಶಿಂಗ್ಗೋಸ್ಕರ ಕಾಯುವಂತಹ ಅಭಿಮಾನಿಗಳು ಅದೆಷ್ಟೋ ಮಂದಿ. ಇರುವೈಲು ಪಾಣೀರ ಬಾಡ ಪೂಜಾರಿ ಅವರಿಗೆ ಹೆಸರನ್ನ ತಂದುಕೊಟ್ಟಂತ ಕೋಣ ಇದ್ರೆ ಅದು ತಾಟೆ. ದಾಖಲೆಯನ್ನು ಸೃಷ್ಟಿಸಿದಂತಹ ಶ್ರೀನಿವಾಸ್ ಗೌಡ ಇವತ್ತು ಎಲ್ಲರಿಗೂ ಪರಿಚಿತರು. ಅವರಿಗೆ ಆ ದಾಖಲೆಯನ್ನ ಮಾಡುವಲ್ಲಿ ಸಹಕರಿಸಿದ ಒಂದು ಕೋಣ ಇದ್ರೆ ಅದು ತಾಟೆ. ತಾಟೆಗೆ ಬಹಳಷ್ಟು ಅಭಿಮಾನಿಗಳಿದ್ದಾರೆ. ಆತನನ್ನ ಪ್ರೀತಿಸುವ ಜನ ಕೂಡ ಅಧಿಕವಾಗಿ ವಿಶ್ವಾದ್ಯಂತ ನೆಲೆಸಿದ್ದಾರೆ. ದೂಜೆ ಅನ್ನುವ ಒಂದು ಕೋಣ ಇದೆ. ಅದು ಈ ಕಂಬಳದಲ್ಲಿ ಯಾವಾಗ ಕೊಂಬಿನ ಸ್ವರ ಕೇಳ್ತದೋ ಆಗೆಲ್ಲ ತಲೆ ಆಡಿಸ್ತಾನೆ. ಅವರಿಗೂ ಅಧಿಕ ಮಟ್ಟದಲ್ಲಿ ಅಭಿಮಾನಿಗಳಿದ್ದಾರೆ. ಈ ಎಲ್ಲ ಅಭಿಮಾನಿಗಳು ಈ ಕೋಣಗಳನ್ನ ಬಹಳಷ್ಟು ಪ್ರೀತಿಸ್ತಾರೆ. ಇಲ್ಲಿ
ಕೋಣಗಳು ಸತ್ರೆ ನಾವು ಮನುಷ್ಯರು ಸತ್ತಷ್ಟೇ ಇಲ್ಲಿ ಬಹಳಷ್ಟು ಬೆಲೆ ಕೊಡ್ತೇವೆ. ಅದೆಷ್ಟೋ ಮಂದಿ ಊಟ ಬಿಟ್ಟು ಆ ಕೋಣಗಳಿಗೋಸ್ಕರ ಅತ್ತವರು ಇಲ್ಲಿದ್ದಾರೆ. ರಾಕೆಟ್ ಮೂಡ ಅನ್ನುವಂತಹ ಒಂದು ಕೋಣ ಸತ್ತಾಗ ಅದೆಷ್ಟೋ ಮಂದಿ ಅಧಿಕವಾಗಿ ಅಭಿಮಾನಿಗಳು ಕಣ್ಣೀರಿಟ್ಟಿದ್ರು. ಆತನನ್ನು ಕಳೆದುಕೊಂಡಾಗ ತುಳುನಾಡಿನ ಕಂಬಳ ಕ್ಷೇತ್ರ ಬಹಳಷ್ಟು ಮೌನವಾಗಿತ್ತು. ಬೋಳಂತೂರು ಕಾಟಿಯನ್ನ ಕೂಡ ನಾನು ಇಲ್ಲಿ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. 100-150ಕ್ಕೂ ಜಾಸ್ತಿ ಮೆಡಲ್ಗಳನ್ನ ಮಾಡಿದಂತಹ ಈ ಎಲ್ಲ ಕೋಣಗಳು 28-29 ವರ್ಷಕ್ಕೆ ತೀರಿ ಹೋದಾಗಲೆಲ್ಲ ಕಂಬಳ ಕ್ಷೇತ್ರದ ಅಭಿಮಾನಿಗಳು ಕಣ್ಣೀರಿಟ್ಟ ಕ್ಷಣಗಳನ್ನ ನಾವಾರು ಮರೆಯುವ ಹಾಗಿಲ್ಲ. ಅವರೆಲ್ಲರನ್ನ ಆ ಎಲ್ಲ ಕೋಣಗಳನ್ನ ನಾನು ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಾನಿಲ್ಲಿ ವಾಮಂಜೂರು ತಿರುವೈಲ್ಗುತ್ತು ನವೀನ್ ಚಂದ್ರ ಆಳ್ವರನ್ನ ಕೂಡ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಹೌದು, ವಾಮಂಜೂರು ತಿರುವೈಲ್ಗುತ್ತು ನವೀನ್ ಚಂದ್ರ ಆಳ್ವರ ಕೋಣಗಳು ಕೂಡ ದಾಖಲೆಯನ್ನ ಕಂಬಳ ಕ್ಷೇತ್ರದಲ್ಲಿ ಮಾಡಿದೆ. ಅದನ್ನ ನಾವು ಯಾರೂ ಮರೆಯುವ ಹಾಗಿಲ್ಲ. ತಲಪ್ಪಾಡಿ, ಪೆಂಜಾಳ, ಸೂರ್ಯಚಂದ್ರ ಜೋಡುಕರೆ ಕಂಬಳದಲ್ಲಿ ಈ 7.5 ಫೀಟ್ನ ಈ ನಿಶಾನೆಯ ಕಂಬಗಳು ಏನಿದೆಯೋ ಅದು 3 ಇರ್ತದೆ. 6.5 ಕೋಲು, 7.5 ಕೋಲು, 6.5 ಕೋಲು. ಈ 3 ಕೋಲನ್ನ ಕೂಡ ಕೋಲಿಗೆ ಕೂಡ ವೇಗವಾಗಿ ಕೆಸರನ್ನ ಚೆಲ್ಲಿದಂತಹ ಒಂದು ಹೊಸ ದಾಖಲೆಯನ್ನ ಮಾಡಿದ್ದು ವಾಮಂಜೂರು ತಿರುವೈಲುಗುತ್ತು ನವೀನ್ ಚಂದ್ರ ಆಳ್ವರ ಕೋಣಗಳು. ಸದ್ಯಕ್ಕೆ ಕಂಬಳ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರಿದ್ರೆ ಅದು ನಂದಳಿಕೆ ಶ್ರೀಕಾಂತ್ ಭಟ್ರಿಗೆ. ನನ್ನ ಪಕ್ಕದ ಊರಿನವರು ಬಹಳಷ್ಟು ಹೆಸರುವಾಸಿ ಪಡೆದಂತಹ ಇವರ ಮನೆಗೆ ಒಂದು ಸಲ ಸಮಯ ಇದ್ರೆ ಭೇಟಿ ಕೊಡ್ಲೇಬೇಕು. ನಾನು ಈ ಮೊಬೈಲ್ಗಳಲ್ಲೆಲ್ಲ ಅವರ ಮನೆಯನ್ನ ಬಹಳಷ್ಟು ಸ್ಪಷ್ಟವಾಗಿ ವೀಕ್ಷಿಸಿದ್ದೇನೆ. ತುಳುನಾಡಿನ ಕಂಬಳ ಕ್ಷೇತ್ರದ ಸಂಸ್ಕೃತಿಯನ್ನ ಬಹಳ ಚೆನ್ನಾಗಿ ಅನಾವರಣ ಮಾಡಿದಂತಹ ಮನೆಯ ಆ ಸುತ್ತಮುತ್ತಲಿನ ಆವರಣ ಏನಿದೆ ನಿಜವಾಗಿಯೂ ಮೆಚ್ಚುವಂಥದ್ದು. ಈ ದಿನಗಳಲ್ಲಿ ನಂದಳಿಕೆ ಶ್ರೀಕಾಂತ್ ಭಟ್ರಿಗೂ ಅನೇಕ ಮಂದಿ ಅಭಿಮಾನಿಗಳಿದ್ದಾರೆ. ಒಬ್ಬ ಸಾಧು ಸ್ವಭಾವದ ಮನುಷ್ಯ. ಇವತ್ತು ಅದೆಷ್ಟೋ ಮಂದಿ ಕಂಬಳ ಓಟಗಾರರನ್ನ ಸಾಕಿ ಸಲಹುತ್ತಾ ಇದ್ದಾರೆ. ಅವರಿಗೂ ಬಹಳಷ್ಟು ಮಂದಿ ಅಭಿಮಾನಿಗಳಿದ್ದಾರೆ. ಕಂಬಳ ಕ್ಷೇತ್ರದಲ್ಲಿ ಹೆಸರು ಮಾಡಿದಂತಹ ಇನ್ನೊಬ್ಬ ಹಿರಿಯ ಓಟಗಾರ ಇದ್ರೆ ಅದು ನಕ್ರೆ ಜಯಕರ್ ಮಡಿವಾಳ. ನನಗೊಂದು ಹೆಮ್ಮೆ ಅವನನ್ನ ಚಿಕ್ಕಪ್ಪ ಅಂತ ಹೇಳಲಿಕ್ಕೆ. ಅತ್ತೂರು ಮನ್ಮಥ್ ಶೆಟ್ರ, ಅಂಬೋಡಿ ಮಾರು ಹೀಗೆ ಅನೇಕ ಮಂದಿಯ ಕೋಣಗಳನ್ನ ಓಡಿಸಿ 150-200ಕ್ಕೂ ಅಧಿಕ ಮೆಡಲ್ಗಳನ್ನ ತಂದುಕೊಟ್ಟಂತಹ ಒಬ್ಬ ಕಂಬಳ ಓಟಗಾರ. ಕರಿಂಜೆ ವಿನುವಿಷನ್ ಶೆಟ್ರಿಗೆ ಹೆಚ್ಚಿನ ಮಟ್ಟದಲ್ಲಿ ಪ್ರಸಿದ್ಧಿಯನ್ನ ತಂದುಕೊಟ್ಟದ್ದೇ ನಕ್ರೆ ಜಯಕರ್ ಮಡಿವಾಳ. ಪಾಂಡು ಕುಟ್ಟಿ ಅನ್ನುವ ಜೋಡಿಯನ್ನ ನಕ್ರೆ ಜಯಕರ್ ಮಡಿವಾಳ ಓಡಿಸುವುದನ್ನ ನೋಡುವುದೇ ಒಂದು ಚಂದ. ಉಪ್ಪಿನಂಗಡಿಯಲ್ಲಿ ಓಟದಲ್ಲಿ ಬಹಳ ವೇಗವಾಗಿ ಓಡಿದ ಜಯಕರ್ ಮಡಿವಾಳ ತನ್ನ ಕಾಲು ನೋವಿನಿಂದ ಬಳಲ್ತಾರೆ. ಅಂದಿನಿಂದ ಅವರು ಕಂಬಳದಲ್ಲಿ ಕೋಣಗಳನ್ನು ಓಡಿಸುವುದನ್ನು ನಿಲ್ಲಿಸಿದ್ದಾರೆ. ಆದ್ರೆ ಕಂಬಳ ಕ್ಷೇತ್ರದಲ್ಲಿ ಸೇವೆಯನ್ನ ಅವರು ಇಂದಿಗೂ ನಿಲ್ಲಿಸಿಲ್ಲ. ಇಂತಹ ಅದೆಷ್ಟೋ ಮಂದಿ ಕಂಬಳ ಓಟಗಾರರು, ಹಿರಿಯ ಓಟಗಾರರು ನಮಗೆ ಕಂಬಳ ಕ್ಷೇತ್ರದಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ. ಈಚೆಗೆ ಅವರಿಗೆ ಕೋಣಗಳನ್ನ ಓಡಿಸ್ಲಿಕ್ಕೆ ಆಗದೆ ಇದ್ರು ಈಚೆಗೆ ಈ ಕಂಬಳ ಕ್ಷೇತ್ರದಲ್ಲಿ ಹೆಸರು ಮಾಡಿದಂತಹ ಅನೇಕ ಯುವಕರಿಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ ನಕ್ರೆ ಜಯಕರ್ ಮಡಿವಾಳ. ಶ್ರೀನಿವಾಸ್ ಗೌಡ ಕೂಡ ಇವರನ್ನ ಬಹಳ ಹೆಮ್ಮೆಯಿಂದ ನೆನಪಿಸ್ಕೊಳ್ತಾರೆ. ಮೊದಲು ಇವರು ಕುದಿಗೆ ಹೋಗ್ತಾ ಇದ್ದಾಗ 10 ರೂಪಾಯಿ ದುಡಿತಾ ಇದ್ರು. ಕಂಬಳದಲ್ಲಿ 25 ರೂಪಾಯಿ ದುಡಿತಾ ಇದ್ದಂತಹ ಕಾಲಮಾನಗಳನ್ನ ಅವರು ಇವತ್ತಿಗೂ ನೆನಪಿಸ್ಕೊಳ್ತಾರೆ. ಇಂತಹ ಅದೆಷ್ಟೋ ಹಿರಿಯ ಓಟಗಾರರು ತಮ್ಮ ಕ್ಷೇತ್ರದಲ್ಲಿ ಇವತ್ತಿಗೂ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ನಾನಿಲ್ಲಿ ಒಬ್ಬ ಹಿರಿಯ ಕೋಣಗಳ ಯಜಮಾನ, ಓಟಗಾರ, ಎಡಮಾಡುಗುತ್ತು ಸುಂದರ್ ಹೆಗ್ಡೆಯನ್ನ ಕೂಡ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚೆಗೆ ಅವರೊಂದು ಸಂದರ್ಶನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಈಗೀಗ ಇರುವಷ್ಟು ಆಧುನಿಕತೆ ಹಿಂದೆ ಇರಲಿಲ್ಲ. ಅವರೆಲ್ಲ ಕೋಣಗಳನ್ನ ಕಂಬಳಕ್ಕೆ ಭಾಗವಹಿಸಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಗ ನಡ್ಕೊಂಡು ಕಡಪಾಡಿ, ಮುಲ್ಕಿ, ಪುತ್ತೂರು ಕಂಬಗಳಲ್ಲಿ ಅವರು ಭಾಗವಹಿಸ್ತಾ ಇದ್ರು ಅಂದ್ರೆ ನಿಜಕ್ಕೂ ಅಚ್ಚರಿಯೇ ಸರಿ. ಈ ಜಾನಪದ ಕ್ರೀಡೆ ತುಳುವರಲ್ಲಿ ಎಷ್ಟು ಹಾಸು ಹೊಕ್ಕಾಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯೇ ಸಾಕು. ಈಗೀಗ ಲಾರಿಗಳಿದೆ, ಕೋಣಗಳನ್ನ ಸಾಗಿಸಬಹುದು, ಯಜಮಾನ ಜೀಪಲ್ಲಿ ಬರ್ಬೋದು. ಆದ್ರೆ ಆಗೆಲ್ಲ ನಡ್ಕೊಂಡೇ ನಾವು ಕಂಬಳಗಳಲ್ಲಿ ಭಾಗವಹಿಸ್ತಾ ಇದ್ವಿ. ಆಗಿನ ಕಾಲದಲ್ಲಿ ಸ್ಟೀಲಿನ ಲೋಟವನ್ನ ನಮ್ಗೆ ಬಹುಮಾನವಾಗಿ ಕೊಡ್ತಾ ಇದ್ರು. ಈಗೀಗ ಅಡ್ಡಪಲೈ, ಅಡ್ಡಹಲಗೆ ಮತ್ತು ಕನ್ನಪಲೈಗೆ ಅನೇಕ ಯುವಕರು ಆದಷ್ಟು ಹೆಚ್ಚಿನ ಆಸಕ್ತಿಯನ್ನು ತೋರಿಸಬೇಕು ಅನ್ನೋದು ಅವರ ಆಶಯ. ಅವರ ಆ ಸಂದರ್ಶನ ನನಗೆ ಬಹಳಷ್ಟು ಇಷ್ಟ ಆಯ್ತು ಕೂಡ. ಆ ಸುಂದರ್ ಹೆಗ್ಡೆಯನ್ನ ಕೂಡ ನಾನು ಈ ವಿಡಿಯೋದಲ್ಲಿ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಕಂಬಳ ಕ್ಷೇತ್ರದ ಬಗ್ಗೆ ನನಗೆ ತಿಳಿದಷ್ಟು ವಿಷಯ ಹೇಳಿದ್ದೇನೆ. ಆದ್ರೆ ಕಂಬಳ ಅನ್ನೋದೇ ಒಂದು ಅಗಾಧವಾದ ಅಧ್ಯಾಯ. ಅದನ್ನು ತಿಳಿದಷ್ಟು, ಬಗೆದಷ್ಟು ಬಹಳಷ್ಟು ಮಾಹಿತಿಗಳು ನಮಗೆ ಸಿಗ್ತದೆ. ಈ ಜಾನಪದ ಕ್ರೀಡೆ ತುಳುವರ ಒಂದು ಭಾಗವೇ ಆಗೋಗಿದೆ. ಜೀವನದಲ್ಲಿ ಪ್ರತಿಯೊಂದು ದಿನದಲ್ಲೂ ನಾವು ಕಂಬಳವನ್ನ ನೆನಪಿಸ್ತೇವೋ ಏನೋ, ಅಷ್ಟು ಹಾಸು ಹೊಕ್ಕಾದ ಒಂದು ಜಾನಪದ ಕ್ರೀಡೆ ಇದ್ರೆ ಅದು ಕಂಬಳ. ಇಂತಹ ಕಂಬಳವನ್ನ 2014ರಲ್ಲಿ ಜಲ್ಲಿಕಟ್ಟಿನ ಜೊತೆಗೆ ಬ್ಯಾನ್ ಮಾಡ್ತಾರೆ. ಆಗ ತುಳುವರಿಗಾದ ಆಘಾತವನ್ನ ನಾವು ಊಹಿಸ್ಲಿಕ್ಕೂ ಅಸಾಧ್ಯ. ಆದ್ರೆ 2017ರಲ್ಲಿ ಜಲ್ಲಿಕಟ್ಟಿಗೆ ಸರ್ಕಾರದಿಂದ ಅನುಮೋದನೆ ಸಿಗ್ತದೆ, ಆದ್ರೆ ಕಂಬಳಕ್ಕೆ ಸಿಗೋದಿಲ್ಲ.
ಆಗ ಎಲ್ಲ ತುಳುನಾಡಿನ ಕೋಣಗಳ ಯಜಮಾನರು, ಓಟಗಾರರು, ತುಳುನಾಡಿನ ಕಂಬಳದ ಅಭಿಮಾನಿಗಳೆಲ್ಲ ಸೇರಿ ಬಹಳಷ್ಟು ಹೋರಾಟವನ್ನ ಮಾಡ್ತಾರೆ. ಅವರ ಹೋರಾಟಕ್ಕೆ 2018ರಲ್ಲಿ ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ ಕರ್ನಾಟಕ ಅಮೆಂಡ್ಮೆಂಟ್ ಆಕ್ಟ್ ನ ಪ್ರಕಾರ ಕಂಬಳದ ಓಟಗಾರ ಕೋಣಗಳಿಗೆ ಹೊಡೆಯದೆ ಕಂಬಳವನ್ನ ನಡೆಸಬೇಕು, ಕೋಣಗಳಿಗೆ ಹೊಡಿಬಾರ್ದು ಅನ್ನುವ ಒಂದು ಅಂಶದ ಮೇಲೆ ಕಂಬಳವನ್ನ ಅನುಮೋದನೆ ಮಾಡ್ತದೆ. ಆಧುನಿಕತೆಗೆ ಒಗ್ಗಿಕೊಂಡಂತ ಕಂಬಳದಲ್ಲಿ ಅನೇಕ ಟೆಕ್ನಿಕಲ್ ಇನೋವೇಷನ್ಗಳನ್ನು ಅಳವಡಿಸಲಾಯಿತು. ಅದರಲ್ಲಿ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಪಾಯಿಂಟ್ ಲೇಸರ್ ಬೀಮ್ಸ್, ಸ್ಟ್ಯಾಂಡರ್ಡೈಸ್ಡ್ ಟ್ರ್ಯಾಕ್ ಲೆಂತ್, ಡಿಜಿಟಲ್ ಟೈಮ್ ಕೀಪಿಂಗ್, ಡಿಟೆಕ್ಟೆಡ್ ವೆಬ್ಸೈಟ್ಸ್ ಇಂಥ ಅನೇಕ ಟೆಕ್ನಿಕ್ಗಳನ್ನ ಬಳಸಲಾಯಿತು. ಈ ಕಂಬಳಗಳನ್ನ ಓಡಿಸುವಂತಹ ಯುವ ಓಟಗಾರರಿಗಾಗಿ ಅನೇಕ ಕ್ಯಾಂಪ್ಗಳನ್ನ ಮಾಡಲಾಗ್ತದೆ. ಅವರಿಗೆ ಮೆಡಿಕಲ್ ಟ್ರೈನಿಂಗ್, ಯೋಗ, ಅವರಿಗೆ ಬೇಕಾದಂತಹ ವಿವಿಧ ರೀತಿಯ ಆಹಾರ ಪದ್ಧತಿಗಳನ್ನ ಕೂಡ ಅಲ್ಲಿ ಕಲಿಸಿಕೊಡ್ತಾರೆ. ಬದಲಾದ ಈ ಸಮಯದಲ್ಲಿ ಕಂಬಳದಲ್ಲಿ ಗೆದ್ದಂತಹ ಕೋಣಗಳಿಗೆ ಚಿನ್ನದ ಪದಕಗಳನ್ನು ಕೊಟ್ಟು ಗೌರವಿಸ್ತಾರೆ. 1970ರಲ್ಲಿ ಬಜಗೋಳಿಯಲ್ಲಿ ನಡೆದಂತಹ ಕಂಬಳದಿಂದ ಆಧುನಿಕತೆಯನ್ನ ಈ ಕಂಬಳದಲ್ಲಿ ಅಳವಡಿಸಲಾಯಿತು. ಕೋಣವನ್ನು ಓಡಿಸುವಂತಹ ಓಟಗಾರ ಅವನ ಕೈಯಲ್ಲೊಂದು ಬೆತ್ತವನ್ನ ಹಿಡಿದಿರ್ತಾನೆ. ಇದನ್ನ ಹೊಡಿಲಿಕ್ಕಂತಾನೆ ಹಿಡಿದಿರ್ತಾನ ಅನ್ನುವಂತ ಪ್ರಶ್ನೆ ಇದೆ. ನೆನಪಿಡಿ, ತುಳುವ ನಾಡಿನ ಕಂಬಳದಲ್ಲಿ ಕಂಬಳದ ಬೆತ್ತ ಆ ಕಂಬಳದ ಪ್ರತಿಷ್ಠೆ ಮತ್ತು ಗೌರವದ ಸಂಕೇತ. ಕಾರ್ಕಳ ಮಾಳದಲ್ಲಿ ರಾಮಕೃಷ್ಣ ನಾಯಕ್ ಮತ್ತು ಸಂಧ್ಯಾ ನಾಯಕ್ ಅನ್ನುವಂತಹ ದಂಪತಿಗಳು ಸೂರನ್ ಅನ್ನುವ ಒಂದು ಬಿಲ್ಲು ಜಾತಿಯ ಮರದಿಂದ ಈ ಬೆತ್ತವನ್ನ ತಯಾರಿಸಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಬೇರೆ ಬೇರೆ ರೀತಿಗಳಲ್ಲಿ ಈ ಬೆತ್ತವನ್ನ ತಯಾರಿಸ್ತಾರೆ. ಕಂಬಳ ತುಳುವರ ಜೀವನಾಡಿ, ಬಹಳಷ್ಟು ಪ್ರೀತಿಸುವ ಒಂದು ಜಾನಪದ ಕ್ರೀಡೆ ಅದು. ದಾನಿ ಬುಡುಪುಜೇರಿಗೆನಾ ಅಲಾ ಬುಡಿಯರಿಗೆ ಅನ್ನುವ ಶಬ್ದ ಏನಿದೆ ತುಳುವರ ಮನಸ್ಸಿನಲ್ಲಿ ನಿಂತಹ ಬಹಳಷ್ಟು ಪ್ರೀತಿಸುವ ವಾಕ್ಯವೇ ಹೌದು. ಅನೇಕ ಮಂದಿ ಕಂಬಳಕ್ಕಾಗಿ ಜೀವ ಮಿಡಿಯೋರಿದ್ದಾರೆ. ನಿಮಗೊಂದು ಸಲ ಸಮಯ ಸಿಕ್ಕರೆ ನವೆಂಬರ್ನಿಂದ ಮಾರ್ಚ್ ತನಕ ಈ ತುಳುವನಾಡಿನಲ್ಲಿ ನಡೆಯುವಂತಹ ಕಂಬಳದ ವೀಕ್ಷಣೆಗಾಗಿ ಬನ್ನಿ. ಈ ಕಂಬಳವನ್ನ ತುಳುವನಾಡಿನಲ್ಲಿರುವ ಮಕ್ಕಳು ಕೂಡ ಬಹಳ ಪ್ರೀತಿಸ್ತಾರೆ. ತಲೆಗೊಂದು ಮುಂಡಾಸು ಕಟ್ಟಿ ಹುಡುಗ ಹುಡುಗಿ ಯಾರೇ ಆಗ್ಲಿ ಮಕ್ಕಳು ಮಂಜೊಟ್ಟಿನಲ್ಲಿ ನಿಂತು ಪಾಂಡು ಬಲ, ಚೆನ್ನ ಬಲ ಅಂತ ಬಹಳ ಪ್ರೀತಿಯಿಂದ ಕರೆದಾಗಲೆಲ್ಲ ಕೋಣಗಳು ಬಹಳ ವೇಗವಾಗಿ ಓಡಿ ಬರ್ತವೆ ಅಂತ ನಂಬ್ತೇವೆ ನಾವು. ಅಷ್ಟು ಪ್ರೀತಿಸುವ ಒಂದು ಕ್ರೀಡೆ ಇದ್ರೆ ಅದು ಕಂಬಳ. ಕಂಬಳ ನಿಲ್ತದೆ ಅನ್ನುವಾಗಲೆಲ್ಲ ಕಂಬುಲ ನನದುಂಬಲ ಅಂತ ಇಡೀ ತುಳುವರು ಒಟ್ಟಾದ ರೀತಿ ನಿಜಕ್ಕೂ ಅದ್ಭುತ. ಈ ಕಂಬಳಕ್ಕೆ ಕೊನೆ ಇಲ್ಲ, ಇದು ಅಜರಾಮರ. ಸೂರ್ಯ ಚಂದ್ರರು ಈ ತುಳುವ ನಾಡಿನಲ್ಲಿ ಇರುವವರೆಗೂ ಕಂಬಳ ಯಾವತ್ತೂ ಶಾಶ್ವತವಾಗಿ ನೆಲೆಸುವಂಥದ್ದು. ಆ ಕಂಬಳ ಕ್ಷೇತ್ರದಲ್ಲಿ ಆ ಕೋಣಗಳಿಗಾಗಿ ದುಡಿಯುವ ಕೆಲಸಗಾರರಿಗೆ, ಯಜಮಾನರಿಗೆ, ಅಂತೆಯೇ ಕಂಬಳದ ಕೋಣಗಳನ್ನ ಓಡಿಸುವಂತಹ ಓಟಗಾರರಿಗೆ ನನ್ನದೊಂದು ಸೆಲ್ಯೂಟ್. ಇಂತಹ ಕಂಬಳ ಯಾವತ್ತೂ ನಮ್ಮ ತುಳುವ ನಾಡಿನಲ್ಲಿ ಅಜರಾಮರವಾಗಿ ಇರಲಿ ಅಂತ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.